ಗ್ರಾಮೀಣ ಪ್ರದೇಶದ ಎಸ್ಆರ್ ಸಮೂಹ ಶಿಕ್ಷಣ ಸಂಸ್ಥೆಯ ಸಾಧನೆ ಅದ್ಭುತ. ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಸಂಸ್ಥೆಯ ಬೆಳವಣಿಗೆ ಕಾರಣವಾಗಿದೆ. ರಾಷ್ಟ್ರಭಕ್ತರನ್ನ ರೂಪಿಸುವ ಶಿಕ್ಷಣ ದೊರೆಯಲಿ ಎಂದು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು. ಅವರು ಶನಿವಾರ ಹೆಬ್ರಿ ಎಸ್ಆರ್ ಸಮೂಹ ಶಿಕ್ಷಣ ಸಂಸ್ಥೆಯ 26ನೇ ವಾರ್ಷಿಕೋತ್ಸವ ಎಸ್ಆರ್ ಸೌರಭ 2024-25 ಮತ್ತು ನೂತನ ಸೆಮಿನಾರ್ ಹಾಲ್ ಉದ್ಘಾಟಿಸಿ ಮಾತನಾಡಿದರು. ಹೆಚ್ಚು ವಿದ್ಯಾವಂತರಿರುವ ಈ ಕಾಲದಲ್ಲಿ ಅಪರಾಧಗಳ ಸಂಖ್ಯೆಗಳು ನಿರಂತರವಾಗಿ ಹೆಚ್ಚುತ್ತಿರುವುದು ದುರಂತ. ಶಿಕ್ಷಣ ಸಭ್ಯ ನಾಗರಿಕರನ್ನು ರೂಪಿಸಬೇಕು ಎಂದು ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು. ಹೆಬ್ರಿಯ ಎಸ್ಆರ್ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಅಧ್ಯಕ್ಷ ಎಚ್ ನಾಗರಾಜ್ ಶೆಟ್ಟಿ ಮಾತನಾಡಿ, ನಿರೀಕ್ಷೆಗೂ ಮೀರಿ ನಮ್ಮ ಸಂಸ್ಥೆಯ ಸಾಧನೆ ಮಾಡಿದೆ. ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿರುವ ಮಕ್ಕಳ ಸಂಖ್ಯೆಯ ಸಾಕ್ಷಿ. ಸರ್ವರಿಗೂ ಋಣಿಯಾಗಿದ್ದೇನೆ. ಸರ್ವರ ಸಹಕಾರ ನಮ್ಮ ಮೇಲಿರಲಿ ಎಂದು ಕೃತಜ್ಞತೆ ಸಲ್ಲಿಸಿದರು. ಬೋರ್ಡ್ ಪರೀಕ್ಷೆ, ನೀಟ್, ಸಿಇಟಿ ಪರೀಕ್ಷೆ, ಕ್ರೀಡೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ನಡೆಯಿತು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಹೆಬ್ರಿ ಗ್ರಾಮ ಪಂಚಾಯತ್ ಸದಸ್ಯ ಎಚ್ ಜನಾರ್ದನ್, ಪಿವಿ ಆನಂದ ಸಾಲಿಗ್ರಾಮ, ಸಂತೋಷ್ ಆರ್ಡಿ ಅವರನ್ನು ಸನ್ಮಾನಿಸಲಾಯಿತು. This is one way. Through this we can explain, but only by explaining it is not crystal clear. To make is someone who turns challenges into opportunities and empowers others to do the same. Now, ma'am, do the dais to deliver the welcome address. Over to you, ma'am. ಆ ಸಂದರ್ಭದಲ್ಲಿ ನಾನು ಈ ಶಿಕ್ಷಣ ಸಂಸ್ಥೆ ಮಾಡಬೇಕೆಂಬ ಆಲೋಚನೆಯೂ ಇರಲಿಲ್ಲ. ಯಾಕಂದ್ರೆ ನಾನು ಸಣ್ಣ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಶಿಕ್ಷಣ ಸಂಸ್ಥೆಗೆ ಮರದ ಪೀಠಗಳನ್ನು ಸರಬರಾಜು ಮಾಡುವಂತ ಗುತ್ತಿಗೆ ತಗೊಳ್ತಿದ್ದೆ. ಆಗ ನಾನು ಮಾನ್ಯ ಶ್ರೀನಿವಾಸ ಪೂಜಾರಿ ಸಹಿತ ಜಿಲ್ಲಾ ಪಂಚಾಯತ್ ನೋಡಿದ್ದೆ ನಾನು. ಯಾಕಂದ್ರೆ ನಾವು ಅವಾಗೆಲ್ಲ ಜಿಲ್ಲಾ ಪಂಚಾಯತ್ ಹೋಗ್ಕೊಂಡು ಜಿಲ್ಲಾ ಪಂಚಾಯತ್ ಸದಸ್ಯರ